ವಿರಾಮದ ಬಳಿಕ ಸುದ್ದಿ ಸಂಚಿಕೆ ಮತ್ತೆ ಸ್ವಾಗತ. ಬಾಲಿವುಡ್ ನಟ, ನಿರ್ಮಾಪಕ ಹಾಗೂ ರೂಪದರ್ಶಿ, ಅದಕ್ಕಿಂತಲೂ ಹೆಚ್ಚಾಗಿ ತನ್ನ ಚಾರಿಟಿಯ ಮೂಲಕ ಕೊರೋನಾ ಸಂದರ್ಭದಲ್ಲಿ ಅನಾಥರ ಬಾಳಿಗೆ ಬೆಳಕಾಗಿದ್ದ ಸೋನು ಸೂದ್ ಮಂಗಳೂರು ಹೊರವಲಯದ ಉಳ್ಳಾಲದ ಮುಡುಪಿನಲ್ಲಿರುವಂತಹ ಪ್ರಜ್ಞಾ ಸ್ಕಿಲ್ ಟ್ರೈನಿಂಗ್ ಸೆಂಟರ್ಗೆ ಜುಲೈ 6ರಂದು ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ನಡೆಸಿದರು. ಈ ಸಂದರ್ಭ ಮಾತನಾಡಿದ ಅವರು, ತಾಯಿಯ ತವರೂರು ಪಂಜಾಬ್ಗೆ ಹೋಗುವಾಗ ತಂದೆಯ ಜೊತೆಗೂಡಿ ನೊಂದವರಿಗೆ ಆಹಾರವನ್ನು ಒದಗಿಸ್ತಾ ಇದ್ದೆವು. ಈ ವೇಳೆ ಅವರ ಮುಖದಲ್ಲಿನ ಮಂದಹಾಸ ಬಹಳಷ್ಟು ಸಂತಸವನ್ನು ಕೊಡ್ತಾ ಇತ್ತು. ಆಸಕ್ತ ವಿದ್ಯಾರ್ಥಿಗಳಿಗೂ ಸಹಕಾರವನ್ನು ಹೆತ್ತವರು ಮಾಡಿದರು. ತಾಯಿ ನಡೆಸಿದ ಸೇವೆಯ ಫಲವಾಗಿ ಅಂದು ಸಹಕಾರ ಪಡೆದ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಇದ್ದುಕೊಂಡು ನಮ್ಮನ್ನು ಗುರುತಿಸ್ತಾರೆ. ತಾಯಿಯ ಜೊತೆಗೆ ಅಶಕ್ತ ವಿದ್ಯಾರ್ಥಿಗಳಿಗೆ ನನಗೆ ಸ್ಫೂರ್ತಿಯಾಗಿದ್ದುಕೊಂಡು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ. ಕೈ ಮುಷ್ಟಿ ತೆರೆದರೆ ಇನ್ನೊಬ್ಬರಿಗೆ ಸಹಕಾರವಾಗುವಂತೆ ಇರಬೇಕೇ ಹೊರತು ಯಾರಿಗೂ ತೊಂದರೆಯಾಗಬಾರದು ಅನ್ನುವ ತಾಯಿ ಹೇಳಿದ ಮಾತುಗಳು ಇನ್ನೂ ಮನದಲ್ಲಿ ಇದೆ ಎಂದರು. ಇನ್ನು ಪ್ರಜ್ಞಾ ಸ್ಕಿಲ್ ಟ್ರೈನಿಂಗ್ ಸೆಂಟರ್ಗೆ ಕಾಮಗಾರಿ ನಿರತ ಕಟ್ಟಡವನ್ನು ನಟ ಸೋನು ಸೂದ್ ವೀಕ್ಷಿಸಿ ಮಾಹಿತಿಯನ್ನು ಪಡೆದರು. ಇದೇ ವೇಳೆ ವಿದ್ಯಾರ್ಥಿಗಳ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿ ಸಮೂಹ ಭಾವಚಿತ್ರವನ್ನು ತೆಗೆಸಿ ಅವರ ಮುಖದಲ್ಲಿ ಮಂದಹಾಸ ಮೂಡಿಸಿದರು. ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟರ್ನ ಸ್ಥಾಪಕಿ ಪ್ರೊಫೆಸರ್ ಹಿಲ್ಡಾ ರಾಯಪ್ಪನ್, ಟ್ರೆಜರಿಗಳಾದ ಅಮಿತಾ ರಾವ್, ಶಾಲಿನಿ ಅಯ್ಯಪ್ಪ, ಮುಡಿಪು ಪ್ರಜ್ಞಾ ವೊಕೇಶನಲ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಪ್ರಾಂಶುಪಾಲ ಶರತ್ ಕುಮಾರ್ ಎನ್ಕೆ, ಕೋಆರ್ಡಿನೇಟರ್ ದೀಪ್ತಿ, ಚೆನ್ನೈನ ಅಧಿಕಾರಿ ವಿಜಯ ಕಣ್ಣ, ತರಬೇತುದಾರರಾದ ದಿವ್ಯಾ, ಅಶ್ವಿತಾ, ಸುಕನ್ಯಾ ದಾಸ್, ಲಿಲ್ಲಿ ಹಾಗೂ ಸಿಬ್ಬಂದಿ ಮೇರಿ ಹಾಗೂ ಬಾಬಣ್ಣ ಉಪಸ್ಥಿತರಿದ್ದರು. My mom was a professor in the college. She used to teach history and English in Punjab. So, and my father had a cloth showroom in Punjab. So, in front of our cloth showroom, we always used to have in Punjab, it's called Langar ceremony, where we distribute food to the poor people, and we used to do the lot. My father used to do that a lot, and I used to stand with him next to him, but he also used to serve food there. That time I never knew what exactly it meant, but I used to feel happy seeing those smiling faces when they get food. My mom taught kids free of cost all her life. And today when we go back to Punjab or wherever we travel across the country, across the world, US, Canada, I still meet the students who are taught by my mom. And they always say that we are here today in America and Canada because of your mother, because she taught me. And my mom always used to say that's in Hindi. I don't know how many of you will understand. But she always used to say कि कभी अपनी मुट्ठी खोल कर तो देख, शायद तेरी हाथ की लकीरों में इसकी जान बचाना लिखा. So that means you should try opening your palms. So maybe there's something written on your palm that you can save someone's life. That's what my mom used to teach me. And yes, she was my inspiration, my friend, so my inspiration. ಪ್ರಜ್ಞಾ ವೊಕೇಶನಲ್ ಸ್ಕಿಲ್ ಟ್ರೈನಿಂಗ್ ಸೆಂಟರ್ನಲ್ಲಿ ಅಂದರೆ ಇಲ್ಲಿ ನಾವು ಟೇಲರಿಂಗ್ ಕ್ಲಾಸಸ್, ಡ್ರೈವಿಂಗ್ ಕ್ಲಾಸಸ್, ಕಂಪ್ಯೂಟರ್ ಕ್ಲಾಸಸ್ ಈ ಥರ ಬೇರೆ ಬೇರೆ ಕೋರ್ಸಸನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಫಂಡ್ ಮಾಡ್ತಾ ಇರೋದು KKS ಫಾರಿನ್ ಫಂಡ್ನವರು ಫಂಡ್ ಮಾಡ್ತಾ ಇದ್ದಾರೆ ಜರ್ಮನಿಯಿಂದ. ಈ ಒಂದು ಸಂಸ್ಥೆಯನ್ನು ನೋಡಲಿಕ್ಕೋಸ್ಕರ ನಮ್ಮ ಸೋನು ಸೂದ್ ಫಿಲ್ಮ್ ಆ್ಯಕ್ಟರ್, ಬಾಲಿವುಡ್ ಫಿಲ್ಮ್ ಆ್ಯಕ್ಟರ್ ನಮ್ಮ ಸಂಸ್ಥೆಗೆ ಭೇಟಿ ನೀಡಿದ್ದಾರೆ. ಅವರು ಭೇಟಿ ನೀಡೋ ಉದ್ದೇಶ ಅಂತ ಹೇಳಿದರೆ ಇಲ್ಲಿ ನಾವು ತುಂಬ ಕಮ್ಮಿ ಇದಕ್ಕೆ ನಾವು ಎಲ್ಲ ಥರದ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಇಲ್ಲಿ ಟ್ರೈನಿಂಗ್ ಕೊಡೋದ್ರ ಜೊತೆಗೆ ನಾವು ಅವರಿಗೆ ಜಾಬ್ ಆಪರ್ಚುನಿಟೀಸ ನಾವು ಅವರಿಗೆ ಮಾಡಿಕೊಡ್ತಾ ಇದ್ದೇವೆ. ಇಲ್ಲಿ ನಾವು ಯಾವ ಥರ ಟ್ರೈನಿಂಗ್ ಕೊಡ್ತಿದ್ದೇವೆ ಅಂತ ಹೇಳಿದರೆ ಇಂಗ್ಲೀಷ್ ಸ್ಪೋಕನ್ ಕ್ಲಾಸಸ್ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಲೈಫ್ ಸ್ಕಿಲ್ ಅದು ಹೇಳಿಕೊಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಬಂದ ಮೇಲೆ ಎಲ್ಲ ಸ್ಟೂಡೆಂಟ್ಸ್ ಎದುರು ಬಂದು ಮಾತಾಡಲಿಕ್ಕೆ ಯಾವ ಥರ ಇದಾಗ್ತಾರೆ ಆ ಥರ ನಾವು ಅವರನ್ನು ಟ್ರೈನ್ ಅಪ್ ಮಾಡ್ತಾ ಇದ್ದೇವೆ. ಸೊ ಇದರ ಬಗ್ಗೆ ಹೋಗಿ ತಿಳಿದು ನಮ್ಮ ಪ್ರೊಫೆಸರ್ ಹಿಲ್ಡಾ ರಾಯಪ್ಪನ್ ಅವರದ್ದು ಬಗ್ಗೆ ತಿಳ್ಕೊಂಡು ಅವ್ರದ್ದು ಇನ್ಸ್ಟಿಟ್ಯೂಷನ್ಗೆಲ್ಲ ವಿಸಿಟ್ ಕೊಡಲಿಕ್ಕೆ ಬಂದರು. ಸೊ ಅದರಲ್ಲಿ ನಮ್ಮದು VTC ಒಂದಾಗಿದೆ.